ತುಳುನಾಡಿನ ಅಮರವೀರರಾದ ಕೋಟಿ ಚೆನ್ನಯ್ಯನ ತಾಯಿ ದೇಯಿ ವೈದ್ಯತಿಯ ಜನನ ಮತ್ತು ಜೀವನ ವೈಶಿಷ್ಟ್ಯದ ವಾಸ್ತವಿಕ ನೆಲೆಯ ದರ್ಶನವು ಮರೆಯಲ್ಲಿತ್ತು. ಇದನ್ನು ಬೆಳಕಿಗೆ ತರುವಲ್ಲಿ ಶ್ರೀ ಬ್ರಹ್ಮಬೈದರ್ಗಳ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ 2017ರಲ್ಲಿ ಪ್ರಕಾಶಿಸಿದ ಶ್ರೀ ದಾಮೋದರ ಕಲ್ಮಾಡಿ ಹಾಗೂ ಶ್ರೀ ಚೆಲುವರಾಜ ಪೆರಂಪಳ್ಳಿಯವರ ತುಳು ಕೃತಿ ಕೋಟಿ ಚೆನ್ನಯ್ಯನ ಅಪ್ಪೆ ದೇಯಿ ವೈದ್ಯತಿಯ ಪಾತ್ರ ಮಹತ್ವದ್ದಾಗಿದೆ. ಇದೀಗ ದಿನಾಂಕ 25/12/2021 ಈ ತುಳು ಕೃತಿಯ ಕನ್ನಡ ಅನುವಾದ ದೇಯಿ ವೈದ್ಯತಿ ಪುಸ್ತಕದ ಬಿಡುಗಡೆ ಹಾಗೂ ತಾಯಿ ದೇಯಿ ವೈದ್ಯತಿಯ ಭಾವಚಿತ್ರ ಅನಾವರಣದ ಕಾರ್ಯಕ್ರಮ ಶ್ರೀ ಬ್ರಹ್ಮಬೈದರ್ಗಳ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಬೈದಶ್ರೀಯ ಸಭಾಗೃಹದಲ್ಲಿ ನಡೆಯಿತು. వల్ల ఆమందాలు మౌనసాదులు తీర్చుకునేటట్టు సంకలనాలు ఆయన కలిగి ಅದು ತಿನ್ನೇ ಅದನ್ನು ಪ್ರೀತಿಯ ಇಂದಿನ ವಿಳಾಸಗಳು 27 ವರ್ಷಗಳು ನಾಡೋದು ಸಾರು ಸೈನ್ಯ ರೂಪ ಇಲ್ಲಿ ಹೆಜ್ಜೆಗಿರಿ ಒಂದು ತೆಗೆದುಕೊಂಡಿನ ಇಲ್ಲಿ ಇದನ್ನು ತೆಗೆದುಕೊಳ್ಳಲ್ಲ ಅದರಿಂದ ಸಮಾಧಿಯನ್ನು ಅವರು ಪರಿಚಯ ಮಾಡ್ಕೊಳ್ತಾರೆ. ಪ್ರತ್ಯೇಕಲ ಪ್ರಾರ್ಥನೆ ಐತಿ ಅರ್ಥ ಇನ್ನ ಲೋಕರು ಪತ್ತಿನ ಪಾತ್ರ ನಿಮಿತ್ತ ನಿಜ ಅಥವಾ ಪಂಡಿತ್ ಪಾತ್ರದ ಸಾರಥ್ಯ ಭಾವನೆ ಯಾಕಲ್ಲ ಕೇಳಿಕೊಳ್ಳಿಕ್ಕೆ ಈ ಒಂದು ಭಾವಚಿತ್ರವು ನೇತ ಸ್ವಲ್ಪ ನಿಜ ಅವರು ಅಜ್ಞಾನದ ಪಂಡಿತ ಮಾತನಾಡಿದಾಗ ತುಮಕೂರು ಜಿಲ್ಲೆಯ ಶಿರಾ ಊರು ಜೋಕುತ್ತಲ್ಲ ಜೋಕುಗಳು ಅಪ್ಪೆ ಸಾಧ್ಯ ಉಂಟು. ಅದರಿಂದ ಅಪ್ಪೆನಾಗ ಒಂದು ಕನ್ನಡ ಚಿತ್ರಣ ಮೋಹನ್ ಕೋಟೆ ಅನ್ನೋದನ್ನ ಒಂದು ನೆನಪು ಮಾಡ್ಕೊಂಡ್ರೆ ಆ ಪಣ್ಣುತ್ತಿನ ಒಂದು ಶಬ್ದ ಇಟ್ಕೊಂಡೆ ಮೋಹನ್ ಕೋಟೆ ಅಂತ ನನಗೆ ಎರಡ್ನಾಡು ಪುಸ್ತಕ ಬರೆಟರನ್ನಾಂಡ ಅವು ದೇಯಿ ವೈದ್ಯತಿನ ಬಗ್ಗೆ ಬರೆಯಲೆ ಅವು ಮಹಾನ್ ಶಕ್ತಿ ಮಹಾನ್ ಮಾತೆ ಎಂಪಿನ ದೃಷ್ಟಿ ಆ ಎದಗಲ ಪಣ್ಣುತ್ತೇವೆ ನಮ್ಮ ಎದುರು ಬರ್ತಿರೋ ಒಂದು ದೇಯಿ ವೈದ್ಯತಿ ಇಂಚಿನ ಏನ ನಮ್ಮ ಕುರಿತು ಕೇವಲ ಪಾಠದ ನಂಗೆ ಅರ್ಥ ಆಗುಜ್ಜಿ ಪಾಠದ ನಮ್ಮ ಕೇಳುಜ ನಂಗೆ ಗೊತ್ತಿದ್ದೆವು ಅವೇನು ಸಂದರ್ಭ ನಮ್ಮ ಕೇಳುಜ ಪಾಠದಾನ ಪಡಿನ ಒಂದು ವಿಷಯಗಳು ಕ್ಷೇತ್ರ ಕಾರ್ಯ ಮಲ್ಪಂದ್ರೆ ಅವೇನು ಸರಿಯಾದ ಸ್ಟಡಿ ಮಲ್ಪಂದ್ರೆ ಏನೋ ಒಂದು ಪ್ರಸಂಗ ಕರ್ತೆ ಬರೆಯೋದಿನ ಒಂಜಿ ನೆಟ್ಟು ಒಂಜಿ ದಂಡಿಗೆ ಮತ್ತೊಂದು ಒಂಜಿ ಡಬ್ಬು ವೇಷ ಪಡೆದು ಡಬ್ಬು ನೆಲ ಕಾಮಿಡಿ ಆ ಉನ್ನೆಟ್ಟು ಯಕ್ಷಗಾನಗಳು ಕಾಮಿಡಿ ಆದ ಕೆಲಸ ಕಾಮಿಡಿ ಯಾರಾಗಬೇಡ ಅದು ದೇವಿ ವೈದ್ಯತಿನ ವೇಷ ಮಾಡಿದೆ ಒಂದು ಸೀರಿಯಸ್ ಪಾಠದಲ್ಲ ಪಾಡ್ದು ಒಂದು ದಂಡಿಗೆ ಕೈ ಕೊರದು ಬತ್ತದು ಒಂದು ಮದ್ದು ಬರ್ತಾರ ಈದು ಗುಂಡ ದೇವಿ ವೈದ್ಯತಿನ ಬಗ್ಗೆ ನಮ್ಮ ಚರಿತ್ರೆನೇನು ಬರ್ತೇವೆ ಅವೆಲ್ಲ ತೋಜದಿರಂಚ ಈದು ಮಾತ್ರ ಮತ್ತು ತೋಜದಿದೆ ಆಗ ದೇಯಿ ವೈದ್ಯತಿನ ಬಗ್ಗೆ ನಿತ್ಯ ಕುಟುಂಬಿನ ಕಾಳಜಿ ಉಂಟುಗಳೇ ಅವು ಖಂಡಿತ ಸತ್ಯವಾದಿನ ಆ ಸತ್ಯ ಧರ್ಮ ಮಂಟಿನ ಒಳ್ಳ ಹೋಗ್ಬಿಟ್ಟು ఇది వైద్యశ్రీ పంపిన ಒಂದು ಸಂಸ್ಥೆಯನ್ನು ಕೆಲವೇ ವರ್ಷ ಪ್ರಾಪ ಮುಂದಿನ ಕಟ್ಟದು ನಮ್ಮ ಏರಿಯಾದ ಮಸ್ತಪಡಿತೀನಿ ಪುಸ್ತಕ ಕಂಡದು ಕಾಲ ಪರಿವರ್ತನೆ ಮಾನವ ಪರಿವರ್ತನೆ ಸ್ವಾಭಾವಿಕ ಗುಣ ಈಗ ಪುರುಷರ ಆಗಲ್ಲ ಧರ್ಮ ಆಗಲ್ಲ ನಿಷ್ಠೆ ಆಗಲ್ಲ ಸತ್ಯನ ಬರೆಯೋಡ ನನ್ನ ಏರಿಯಲ್ಲಿ ಕರೆದುಕೊಂಡ ಆ ಗಿಡಮೂಲಿಕೆದ ಮಾತು ನನ್ನ ಸಿಕ್ಕಂದಾದವ ಮುಂದಿನ ತಿಳಿದು ಅನೇಕ ಜನಗಳು ಬೈದೆಲ್ಲ ಪಾತ್ರಗಳನ್ನು ಕಟ್ಪಾಡಿ ದೇವಸ್ಥಾನ ಒಟ್ಟು ಬರ್ತದೆ ಅಧ್ಯಯನ ಕೇಂದ್ರ ಕಾವಡು ಜತ ಬಿದಾಡಿ ಕೊಟ್ಟಿದ್ದೇನೆ ಬೆಗರಗೊಂಡ ಬಂದಿದ್ದೇವೆ ಪಡೆದ ವ್ಯಾಪಕ ಒಂದು ಗುಣ ಸಂದೇಶ ಈ ಭೂಮಿಗೆ ಸಾರ್ತೇವೆ ಅಂಚಿನ ಒಂದು ಸಂಸ್ಥೆ ಕಟ್ಟದು
ಈ ಮಟ್ಟಕ್ಕೆ ಬರ್ತದೆ. ಆನೆ ಇದ ಮಟ್ಟಲ್ಲ ಸಮಾಜದ ಆವರಣದಲ್ಲಿ ಉದ್ದಾರ ಒಳಗೊಂಡು ಸರ್ಕಾರಿ ಮೇಲುಮುದ್ರೆಗಳ ನಿಂತು ಬಗ್ಗೆ ಭಾರಿ ಚಿಂತನೆ ನಡೆದುಕೊಂಡು ಬರ್ತದೆ ಇಂಥ ದಿನಮಟ್ಟ. ಇನ್ನು ಹೆಂಗೆ ಬೈದಶ್ರೀ ಹಾಗೆಲ್ಲ ಒಟ್ಟು ಒಂದು ಸ್ಥಾಪನೆ ಆಗಲ್ಲ ಎರಡಾಗಲು ಒಡನಾಟ ಮಾತಿರಲ್ಲ ಬರೀ ಇರುವಂತದ್ದು ಹೌದು ಅಥವಾ ಏನೋ ಒಂದು ಕೊಡ್ತೀನ ಬೈದಲ್ಲ ಪುನಃ ಅದು ಪರವಾಗಿಲ್ಲ. ಇದಕ್ಕೆ ನಿಮ್ದು ಸನ್ಮಾನ ಮಾಡ್ತಾರೆ. ಇತ್ತು ವರ್ಷ ಒಂದು ಗರಡಿ 22 ವರ್ಷ ಬೊಕ್ಕರಿನ ದಬ್ಬಾಳಿಕೆ ಬದುಕರ ಬಲ್ಲೆ ಬಂದ ಎಲ್ಲ ಪದ ಸೀನಾ ಪೂಜೆ ಮತ್ತೊಂದು ಮಂಜೂರು ಗರಡಿ ಇದು ಜೀವಂತ ಸಾಕ್ಷಿ. ಇದು ಸರ್ವಧರ್ಮದ ಕಡೆಗೆ ಒಂದು ಗರಡಿ ಬಾಲ್ ಬರಡು ಇನ್ನು ನೀವು ಸನ್ಮಾನ ಮಂದಿರಕ್ಕೆ ಯಾಕಂದ್ರೆ ಇದುವರೆಗಿಲ್ಲ ಎನ್ನ ಉಡಲ್ದ ಸೌಮ್ಯ ಸದಾಯಕ ಬಂದದ್ದು ಮಾತ ಸೇರಿನ ಮಿತ್ರರು ಮಾತ ಉದಾಹರಣೆ ಇಂಚೆನೆ ಎತ್ತ ಬಗ್ಗೆ ನಾನು ಪಂಡ್ರಲ್ಲ ಯಾರು ಕೊಡ್ತೀನಿ ನಿಮಗೆ ಕೊಂಚ ಅವಕಾಶ ನೀವು ಉಡಲ್ದ ಸೌಮ್ಯ ನನ್ನದೇ ಅನ್ನುವಂಥ ಎಲ್ಲ ಮಾತುಗಳು ವೇದಿಕೆಡಿನ ಗಣ್ಯರನ್ನು ಎದುರು ಕೂದಿನ ಅತಿ ಗಣ್ಯರನ್ನು ಮಾತೆಲ್ಲ ನೆನೆತೊಂದು ಯಾರು ಕಡೆಕಾಲದ ಒಂದು ಕಿಣ್ಣ ಊರು ಕುಡಿದು ಇದೊಂದು ಕಡೆಕಾಲದೇ ಮಲ್ಲ ಆಯ್ತನೆ ಅಂತ್ಯಾನ ಅಮ್ಮೇಲೆ ನೊಟ್ಟಿಗೂ ಮಾತ್ರ ಕಪ್ಪೆಟ್ಟು ಗರಿಗಡಿ ಕೆಲಸ ಮಾಡ್ಕೊಂಡಿದ್ದೆ ಮಕ್ಕ ಆರು ತೀರ್ಪು ಬಕ್ಕ ಯಾರೇ ಇಡೀ ಊರ್ದ ಗರಿಗಡೆ ಕೆಲಸ ಮಾಡ್ಕೊಂಡಿದ್ದೆ ಅಂಚ ಮತ್ತೊಂದಿದ್ದ ಹೊರತು ಮತ್ತೊಂದು ಪರಗನೆ ಬೊಕ್ಕ ತುಪ್ಪಾಡಿ ಕಲ್ ಮಾಡಿ ಈ ರಟ್ಟಿಗರೆಲ್ಲರೂ ಕೆಲಸ ಮಾಡ್ತದಿಲ್ಲ ಅಂಚನೆ ಯಾರು ಕೆಲಸ ಮಾಡ್ತೀನಿ ನಾನು ಪರಿಪೂರ್ಣ ಕೆಲಸ ಮಾಡ್ತೊಂದಿಲ್ಲ ಏನೆಲ್ಲ ಮಸ್ತ್ ಗೊತ್ತಿದ್ದು ನನಗೆ ಮತ್ತೆ ಒಳ್ಳೆಯದು ಅಂಚನೆ ನಾನು ಮಂದಿನ ಹೇಗೆಲ್ಲ ಮಾತು ಮಾತದ ಬೈಕ್ ನೀವೆಲ್ಲ ಊರಿನಲ್ಲಿ ಕೂಡ ಸೇರಿದ್ದು ಮಾತು ಮಾಡ್ತದೆ ಹೆಂಗೆ ಇನ್ನೊಂದು 2 ರೀತಿಯ ಸನ್ಮಾನ ಮಾಡ್ತಾರೆ ಒಂದು ವಾಕ್ಷಣಕ್ಕಲ್ಲ ಮಾತೃಭವನ ಒಂದು ಕೊಟ್ಟು ನನ್ನ ಅಂತಾದ್ರೆ ಈ ಸನ್ಮಾನ ಮಾಡಿದ್ರೆ ಮಾತುಗಳನ್ನು ಸ್ಮರಿಸೊಂದು ಬೈದಲ್ಲಿ ಸ್ಮರಿಸೊಂದು ನನ್ನ ಮಾತು ಕಾಲ ಮಸ್ತ್ ತುಂಬುವುದುಂಟು ನಮ್ಮ ಬೈದರ ಬಗ್ಗೆ ಹೇಳಿ ಆಚಾರ ವಿಚಾರಗಳು ಬಾರಿ ಇರಬಹುದಿಲ್ಲ ಧರನೇ ಮಸ್ತ್ ಗರಡಿಗೆ ನಿಗರ ಮೊದಲು ಆಶೀರ್ವಾದ ಹೋದ್ರೆ ಆಯಾಯ ಗರಡಿಗೆ ಆಯಾಯ ಕಟ್ಟುಪಾಡದನ್ನಾಗ ಎಗರಗತ್ತಿನ ಕೋಯಿನಲ್ಲಿ ಆ ಕಟ್ಟುಪಾಡನ್ನು ಬದಲಾವಣೆ ಮಂತ್ರಿದ್ದು ಒಂದುಡೆ ದಯದಿಂದ ಬಂದು ಸೇರಿದ ಗರಡಿಗಳಿಗೆ ನಮ್ಮ ಗರಡಿನ ಆ ಸಂಪ್ರದಾಯವನ್ನು ಕಸಗೋರಿ ಬತ್ತು ಪೆರೆಯವು ಮಧ್ಯಸ್ಕೆರೆ ಅದು ಬತ್ತು ಪೆರೆಯವು ಅದೊಂದು ಬಿಲ್ಲೆರ ಅದು ಬತ್ತು ಪೆರೆಯವು ಅಂಡ ಆ ಕಟ್ಟುಪಾಡನ್ನು ನಮ್ಮ ಗರಡಿ ಸಂಬಂಧಪಟ್ಟಿನ ಏನೋ ಚಾಚು ತಪ್ಪಂತ ನನಗೆ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಪ್ರಶ್ನೆ ಎಷ್ಟೋ ಮಾನದಿಗೆ ಹಾಕೊಂಡು ಮಾನದಿಗೆ ಗಮ್ಮತ್ತಿಲ್ಲ ಹಾಕೊಂಡು ಅವತ್ತಂತೆ ಆಡಂಬರಗಳು ಹಾಕೊಂಡು ఆయన ಸೇವೆಯನ್ನು ಗುರುತಿಸಿದಲ್ಲ ಹಾಕೊಂಡು ಬೇರೆ ಬೇರೆ ರೀತಿಯಲ್ಲಿ ಹಾಕೊಂಡು ಆಂಡ ಬೈದಶ್ರೀತ ಒಂಜಿ ಚಾವಡಿ ಒಂಜಿ ಮಾನದಿಗೆ ಅನ್ನೋ ಒಂದು ಕ್ರಮತ್ತು ನಗರಮ ತುಳೆ ಒಂಜಿ ಬೈದರ್ಲೆ ಪೂಜಾರ ಹಿರಿಯ ಪೂಜಾರ ಒಂಜಿ ಬೈದರ್ಲೆಗೆ ಗುರುಪು ಬತ್ತಾದ ಜ್ಯೋತಿ ಬತ್ತೊಂದು ಬಿದಾಯ ಬಂದಾಗ ಬರ್ಪುಂಚಿದ್ದ ನೇರವನ್ನ ಸಂಬಂಧ ಏರಿಗೆ ಇನ್ನಿತ ಚಾವಡಿ ನೇರವನ್ನ ಸಂಬಂಧ ಪುರೋಹಿತರಿಗಿಲ್ಲ ಬೈದರ್ಲೆಗೆ ಏರ ಚಾಟಿ ಮಾಡ್ಬೇಕು ಅಗಲೆಲ್ಲ ಒಂಜಿ ಮಾನದಿಗೆ ಮಾಡ್ತೀವಿ ಒಂದು ಸ್ಪಷ್ಟವಾದ ಅಚ್ಚುತ ಸ್ಪಷ್ಟವಾದ ದೇವಿ ವೈದ್ಯನ ಬಗ್ಗೆ ಮಾನ್ಯ ಚೆರುವಾರ ಕೇಳಿ ಭಾರಿ ಬೇರೆ ದುಡ್ಡು ಕಡೆಗೆ ಖುಷಿಟ್ಟು ಬಾತೀವಿ ದೇವರ ಇಂಚಿನ ಒಂದು ಸನ್ನಿವೇಶ ನಮ್ಮ ಸಮಾಜಕ್ಕೂ ಅವಲ್ಲಿ ಅಚ್ಚುಕಟ್ಟಾದ ಆಕಾರಗಳು ಮಂಪೇರಿಗೆ ಏರನ್ನು ಹುಡುಕಿಯರ ತಲುಪಿನ ಅಂದರೆ ಈ ಕಾರಣಗಳು ಪ್ರತಿ ಗರಡಿ ಸಮೇತ ಎಷ್ಟೋ ಗರಡಿ ಸಮೇತ ನಮ್ಮ ಕೈತನ ಬರೋದು ಅಮನ ಬಂದ ಗರ್ಮನ ವೈದ್ಯ ಬೇರೆ ಇರ್ಲತ್ತು ಎಂಕಲ್ಲ ವಂಶ ಸೇರ್ಪಿನಿಗೆ ಚರಿತ್ರೆ ದೇವನಾಗ ಗುಡ್ಡದ ಗರಡಿಗೆ ಅದ್ರ ಪಾಂಗಾಳಗ ನಾಗರ ಗರಡಿಗೆ ಆ ಸಾಧಕ ಬಾಧಕ ಅಂಗ ಸಾಧನ ಮತ್ತು ವಿದ್ಯೆ ಕಲ್ಪಿರ ವೈದ್ಯರನ್ನಾಡ ಅಡಿಗೆಗಳ ನೇರ ಸಂಬಂಧ ನೆಟ್ಟು ಮೂಲ ಅಮನಮನ್ನ ಗರ್ಮನ ವೈದ್ಯನೇ ಇನ್ನು 76 ಗರಡಿ ಒಂದು ಗರಡಿ ಸ್ಥಾಪನೆ ಮಾಡ್ತದೆ ಗರಡಿಗೆ ವೈದ್ಯ ಕಟ್ಟನೆ 11 ಸೇವೆಗೆ ಇರ್ತದೆ ದೀಪಾರಾಧನೆಗೆ ತನ್ನ ಪಂಚವಿದ್ಯೆಗೆ ತನ್ನ ಒಂದು ಮೂರ್ತಿ ದೀಪ ಪೂಜೆ ಮಾಡ್ಕೊಂಡ ಗರಡಿ ತಂದ ಗುಡ್ಡದ ಗರಡಿ ತಂದು ಬೇತೆ ஒரு பல ಚಾಲ್ತಿಗಿಜ್ಜಿಗಳಿಗೆ ಅನುಭವ ಪೆರಿಯವು ಅಂಚ ಅಮನವನ್ಯಾಗ ಅಲ್ಪ ಸಂಬಂಧ ಪೆರಬಹುದು ನಿನ್ನ ವಂಶಸ್ಥರು ಊರುಪಿನ ಅಂಗ ಸಾಧನೆ ಸಾಧಕವಾದ ವಿದ್ಯೆಗಳ ಪೇರು ಪಾಂಗಡ ವೈದ್ಯಂಚಿನ ವಿಚಾರ ಅಂಚ ಬಹಳ ದೇವಿ ವೈದ್ಯದಿನ ಒಂದು ಇತಿಹಾಸ ಅಲ್ಲಿ ನನಾಂಡರನಿಗೆ ಎಚ್ಚರಿಕೆ ಮತ್ತು ಕೊಯ್ಯರತ್ತ ಐದು ಹೆಚ್ಚೇನ ಕಮ್ಮಿ ಏನಂತ ವಿಮರ್ಶ ಅಂತೂ ತಿಳುವಳಿಕೆ ಅಣ್ಣ ಎನ್ನ ಯಾನಕ ಬೇರೆ ಕತೆ ಬರೀತನೇಕ್ ಅವು ವ್ಯಾಪಾರಗಾದ ಪೆರಿ ಅವು ಹೆಗಡಿಕೆಗಾದ ಪೆರಿ ಏನ ಪೆರಿಯವು ಅಂಡ ವೈದ್ಯರನ್ನ ಕತೆ ಬರೀತಿನ ಪೂರ್ಣ ಸಾಧಾರಣ ಮಟ್ಟಿಗೆ ಒಂದು 100 ಪಾಲು ಒಂದು ಸ್ವಲ್ಪ ಪಾಲು ಪಾರ್ಧನದ ಆಧಾರದ ಕಥೆ ಅಂದರೆ ಸತ್ಯವಂತನೆ ಅವನಿಗೆ ನಿಂತನೇ ಇದೆ ಚಂದ್ರರಾಜ ಪಾರ್ಧನದ ಆಧಾರ ಕಥೆ ವೈದ್ಯರನ್ನ ಬತ್ತಿನ ಕಥೆ ಹೆಚ್ಚಿನ ಮಾತಾಡ್ತದೆ ಅವು ಸರಿಯಾದ ಕಥೆ ಅಂತ ಬರ್ಬೇಕು ರಟ್ನೆ ನಮ್ಮ ಮಾತಾಡ ನಮ್ಮ ಹಕ್ಕದ್ದು ನನಗೆ ಚಲಾವಣೆ ಮಾಡ್ಕೊಂಡು ಬುದ್ಧಿವಂತಿಗೆ ನನ್ನ ಬರಂದು
ಎತ್ತೋ ಗರಡಿ ಅಂತ ತೊಂದ್ರೆ ಮಸ್ತೋ ಗರಡಿ ಸಾಧಾರಣ ಮಟ್ಟ ನನ್ನ 25 ವರ್ಷ ಅಡವೆ ಗರಡಿ ಅಂತ 25 ವರ್ಷ ಈ ಸಾರಿ ಮದುವೆ ಅಂದರೆ ಒಳ್ಳೆ ಫಲಾಪೇಕ್ಷೆ ಇರ್ತಾರಂತೆ ಅಂಚೆನೆ ಪೈಜಾಮಾಡಿ ಗರಡಿ ಅಂಚೆನೆ ನಮ್ಮ ಕೊಡಂಗಳ ಗರಡಿ ಕೊಡಂಗಳ ಬಂದಾಗ ಸಾಂತೋರ್ ಕೊಡಂಗಳ ಬೊಲ್ಜ ಗರಡಿ ಅಶೋಕ್ ಪೂಜಾ ಗರಡಿ ಪೂಜಾ ಸುಮಾರು ವರ್ಷ ಬರೋದಿಲ್ಲ ತೊಂದರೆ ಅಂತೂ ನಮ್ಮ ವ್ಯವಸ್ಥೆ ಸ್ವಲ್ಪ ಮಾತ್ರ ನಡಕೊಂಡು ಹಚ್ಚಿದ್ದಾಮೆಂದ್ರೆ ಅಲ್ಪ ವೈದ್ಯರ ಸೇವೆ ಸಮರ್ಪಕವಾದ ನಡಪಣಂಪಿನ ಕೀರ್ತಿ ಖಂಡಿತವಾದ ನಂಡು ಗರಡಿ ಪೂಜೆ ಅಂತ ಗಡಿ ಬಂದ್ಕೊಂಡು ನಿಗನ್ನ ಕರ್ತವ್ಯ ದೇವನಾಗ ಒಂಜಿ ವೈದ್ಯರ ದರ್ಶನ ಗಾವಡೆ ಒಂಜಿ ಪೂಜನ ಗಾವಡೆ ಗುಂಡ ಬಗ್ಗೆ ಬಂದ್ಬಿಡು ಶಾಸ್ತ್ರನೇ ಬಂದ್ಬಿಡು ಪುಂಚಡುತ್ತಿನ ಮರಿ ಪುಂಚದ ಬಗ್ಗೆ ಮಾತ್ರ ಆಪಿನಿ ಬೇರೆ ರೀತಿಯ ಕೇರಿಗೂ ಪುಂಚದ ಬಗ್ಗೆ ಆಪಿ ನಿರ್ಣಯ ಮಿಗಿಲು ನಿಜವಾದ ಒಂದು ವೈದ್ಯರ ಪೂಜಾರಿಗೆ ವೈದ್ಯರ ಗರಡಿದ ಪೂಜಾರಿಗೆ ವೈದ್ಯರ ಪೂಜಾರಿಗೆ ಏನು ಮಹತ್ವವನ್ನು ಬಂದಾಗ ಈತೆಯಲ್ಲ ಮಾಡಿ ಬರ್ತಂದ ನಮ್ಮ 75 ವರ್ಷದ ಕಾರ್ ಬರ್ತವ ಒಟ್ಟನಗಳು ಒಂದು ನಾಗ ತನ್ವೈದ್ಯರು ಬರ್ತಂದ ನಮ್ಮ ಅವೇ ಗರಡಿ ಪೂಜಾರಿ ನಮ್ಮ ಸಮಾಜದ ಪ್ರತಿಯೊಂದು ಕಾರ್ಯ ನಡಪುಣ್ಣ ಗರಡಿ ಪೂಜಾರಿ ನೈಜ ಮಾನ್ಕೆ ನಡ್ಕೊಂಡು ಒಂದು ಕಾಲ ವೈದಿಕ ವಿದ್ಯುತ್ತಿ ಒಂದು ಭೂತ ಪ್ರತಿಷ್ಠೆ ಮಾಡ್ಕೊಂಡು ಗರಡಿ ಪೂಜಾರಿ ಬರ್ತದೆ ಗರಡಿ ಪೂಜಾರಿ ಇಂಚ ಮಾಡ್ಕೊಂಡು ಇಲ್ಲಡ್ತಿನ ಆ ಏಳು ಭೂತ ಮಾಡ್ಬೇಕು ಆಯ್ನ ಭೂತಲ್ಲ ನಮ್ಮದಿಲ್ಲ ಈಗ ಪ್ರತಿಷ್ಠೆಗೆ ಕೊಂಡು ಬ್ರಹ್ಮಕರ್ಷದಲ್ಲಿ ತಗೊಂಡು ಅಂತೂ ಇದು ಹೆಂಗೆಲ್ಲ ಒಂಚೂರು ದುಮ್ಮದ ಪದ್ಧತಿ ಮತ್ತು ಬುಡನ್ ಬಗ್ಗೆ ಇಡೋದು ಪರವೃದ 49 ಲೆಕ್ಕದ ಮಾಡ್ಕೊಂಡು ಬಿಟ್ಟಾದ್ರು ಒಂಜಿ ಬೈದರ್ನ ಪೂಜೆ ಆದ್ರೆ ನಡೆಟ್ಟು ಹಿರಿಯರ ಬೊಗ್ರ ಪೂಜೆ ಆದ್ರೆ ಮುಗ್ರು ಮಾತಾಡಿದ್ರು ನಡೆಟ್ಟು 2 ಪಾತ್ರೆ ಬಂದು ಪ್ರಾರ್ಥನೆ ಮಾತಾಡಿ ಅವು ಕುಡಲಿ ಮಲ್ಪುಡು ದೇವನಾಗ 375 ದಿನ ನೇರವಾದ ಸಂಬಂಧಪ್ಪನ ಬೈದರ ಗರಡಿ ಪೂಜೆ ಅಲ್ಲೆಲ್ಲ ಬೊಗ್ಗ ದರ್ಶನದ ಪೂಜೆ ದರ್ಶನದ ಪೂಜೆ ಅನ್ನೋದೆಲ್ಲ ಬಗ್ಗೆ ಹೇಳತ್ತೆ ಬೇನೆ ಬಂದ್ರೆ ಅಂಡ ಉಪಾಯ ಒಂಜಿ ಕಾಲೋಡು ಗರಡಿ ಪ್ರವೇಶದಲ್ಲಿ ಬರ್ತನ ಅಂಡ ಮನದಾನಿ ಗರಡಿ ಮಾತಾ ಕಾರ್ಯ ಭಾಗ ಇವಕ್ಕ ಅದ್ರ ಅಗದ ಪೂಪಿಂಚಿದ್ದೇನೆ ಒಂಜಿ ಕಾಲ ಆಗ್ತಾನೆ ಇತ್ತೆ ಮೂಜಿಗೋಡಿ ದರ್ಶನ ಅಂತ പേര് ರವಿಪೂಜೆ ಅಲ್ಲ ವಿಜಯ ಮಾಡ್ತಾರೆ ದೇವನ ಕಾಲ ಸ್ಥಿತಿ ಅಂತ ಪ್ರತಿ ಸುಂದರನ ಬೊಗ್ರ ಪೂಜೆ ಅಲ್ಲ ಪ್ರತಿ ಒಂಜಿ ಗರಡಿ ಇಲ್ಲ ಒಂಜಿ ಗರಡಿ ಇಲ್ಲ ಒಂಜಿ ಊರ್ದ ಪೂಜಾರಿ ಆಗ್ತದೆ ಆ ಕಾಲೋಡು ಸಮರ್ಪಕವಾಗಿ ಕೊಡ್ತಾರೆ ದರ್ಶನ ಆಗ್ತದೆ ಸಮರ್ಪಕವಾಗಿ ತೀರ್ಮಾನ ಅಂತ ಮಾತಾಡ್ತಾರೆ ಇತ್ತೆ ಏನಾಗ್ತದೆ ನಮ್ಮ ವಾಡಿಕೆದಲ್ಲಿ ನೋಟ್ಟು ಒಂಜಿ ಸಲ ಮೂಜಿ ಗರಡಿలో ಕೋಲಪ್ಪು 10 ಗಂಟೆ ಒಂದು ಅಗೆ ಮುಗಿತು ಬರ್ತದೆ 12 ಗಂಟೆ ಬಂದು ಬೈದರ ದರ್ಶನ ಒಂದು ಕಾಲ ಬೈದು ಎಂಟನೇ ಬರ್ ನನ್ನ ಅವಕಾಶ ನನ್ನಲ್ಲಿ ನಡಂಡು ಪಾತ್ರೆ ಅಧ್ಯಕ್ಷ ಬಂದೇವೆ ಹೆಚ್ಚಾದ ಬೈದ ವಂಶವನ್ನು ನೇರವಾದ ಸಂಬಂಧ ಬೈದರ್ಲಿಕ್ಕಿನ ಕೆಲವು ರಾಜ್ಯರ ಇಂಚಿನ ಮಾತ ತಿಳುವಳಿಕೆ ದಾಂತಿನ ವಿಚಾರಗಳನ್ನು ನಾನಾತು ಉಂಟು ಅವರ ಮಾತ ಸಮಾಜ ತಿಳುವಳಿಕೆ ಬಂದೆ ಈ ಒಂದು ಬೈದರು ಸದಾ ಮೂರು ಇರ್ತದೆ ಈಗ ಮಾತ ಏನು ಮಾತ ಎನ್ನುವ ಮಾತ್ರ ಪ್ರೊಡ್ಯೂಡ್ ಮಂಗಾದು ಮಾತಾಡಲ್ಲ ಆನಂದ ನೋಡುದು ನಮ್ಮಂಟಿನ ನೋಡುದು ಹೆಗರಿಗೆ ನೀರು ಲಯಸನೆ ಅಂತ ಒಂದು ನಿರಂತರವಾದ ನಾಡಪಟ್ಟು ಅಂದರೆ ಬೈದರು ವೇದಿಕೆದ ಮಿತ್ತುಪುರ ಅಧ್ಯಕ್ಷರೇ ಹಿರಿಯರೇ ಗಣ್ಯರೇ ಮಗ ಎನ್ನ ದುಮ್ಮುಪುನ ಎಂಟು ಪಿತೃ ಸಮಾನ ಇರ್ಬೋರಲ್ಲ ಸಾಧಾರಣ ಅಭಿಪ್ರಾಯದಾಗ ಬರ್ತಾರೆ ಈಗ ಗೋಳ ತಕ್ಕ ಹೊಂದಿಸುವುದು ನನ್ನ ದುಮ್ಮದು ಕೊಡ್ತಳು ನನ್ನ ಪಾತ್ರೆಕೊಂಡು ನಮ್ಮನ್ನು ಪೂರ ಒಟ್ಟು ಮಂದಿ ಹಂಚಿದ್ದೀರ ಬೈದ ಶ್ರೀಗೆ ಅಭಿನಂದನೆಯನ್ನು ಸಲ್ಲಿಸೋದು ಎನ್ನ ಪಾತ್ರೆ ಮುಗಿತು ಎಂತೆಲ್ಲ ಹಿರಿಯರಾಗಲು ಗರಡಿ ಪೂಜಾ ಮಾಡ್ಬಾರಾಗ ಕೊಂಚ ಪಾತ್ರೆ ಮಾಡೋಕೆ ದಾದ ಬಣ್ಣ ಒದಗಾಯಿ ಗೈಗಳು ಎಂಟು ಅನ್ನನೇ ದೇವಲ್ಲ ಅವಳು ಒದಗಾಯಿ ಬಣ್ಣ ಆ ಕಾಲೋಡು ಒಲ್ಲ ಒಂದಿ ಹೋದ್ ಪದಾರ್ಥ ಒದಗದು ಬರ್ಕೊಂಡು ಒದಗದ ಬಗ್ಗೆ ಕೂಡಿಸೋದು ಕ್ರೋಢೀಕರಿಸೋದು ಅವ ಹಾಗೆ ಬಳಸ್ತಾರೆ ಯಾವ ಏನಾಗ್ತದೆ ಇತ್ಯಾದಿ ಮಾಡ್ಕೊಳ್ತೇವೆ ಇನ್ನೀಗ ಈ ಪುಸ್ತಕ ಆವಡು ಭಾವಚಿತ್ರ ಆವಡು ಈ ಒಂದು ಕಾರ್ಯಕ್ರಮ ಆವಡು ಒದಗದು ಬೈದು ಒದಗಿದ ಕಡಿಮೆ ಮಾಡ್ಕೊಂಡು ಚಿತ್ತ ಕೆಲಸಗಳು ಹೆಂಗಲು ಮಾಡ್ಕೊತಿಲ್ಲ ಹೆಂಗರಿಗೆ ನಾನು ಹೆಚ್ಚಿನ ಒಂದು ಆಶಯವನ್ನು ಬಂದಾಗ ಐತ್ಯ ಕೋಟಿ ಜನ ಭಾಗಗಳು ಒಂದು ಕಲ್ಲದ ಮುಟ್ಟಾಡ ಅಂಚೆನೆ ದೈವೈದ್ಯತಿನ ಒಂದು ಔಷಧೀಯ ಸಸ್ಯಕ್ಷೇತ್ರ ಅವಳು ఒక ಹೆಚ್ಚಿನ ಕಲ್ಲದ ಅವಳು ಲೆಕ್ಕ ಒಂಜಿ ಕನಿಷ್ಠ ಒಂದು 5 ಎಕರೆದ ಜಾಗಗಳನ್ನ ಈ ಪರಿಸರಗಳು ಇಟ್ಕೊಂಡು ಅವಳ ಬಗ್ಗೆ ಒಂದು 5 ಕೋಟಿ ರೂಪಾಯಿ ಬೇಡಿಕೆ ಹೋಗಿಲ್ಲ ದಿನನಿತ್ಯದ ವಿದ್ಯೆಗಳು ದಾಯಿಗೆ 5 ಕೋಟಿ ರೂಪಾಯಿ ಪಡೆದು ಬಂದಾಗ 1 ಕೋಟಿ ರೂಪಾಯಿ ದೈವೈದ್ಯತಿ ಔಷಧೀಯ ಕ್ಷೇತ್ರ ಮಾತ್ರ 40 ಲಕ್ಷ ರೂಪಾಯಿ ಮಾತ್ರ ಖರ್ಚು ಮಾಡ್ತಾರೆ 10 ಲಕ್ಷ ರೂಪಾಯಿ ಸಂರಕ್ಷಣೆ ಮಾಡ್ತಾರೆ ಕೊಡ ಅದು ದಯದೀದು ದೈವೈದ್ಯದ
ಬೈದರ್ಲಟ ಒದಗದು ಬರಡದು 5 ಎಕರೆ ಕನಿಷ್ಠ 5 ಎಕರೆ ಜಾಗ ಅಥವಾ ಒಂದು 5 ಕೋಟಿ ರೂಪಾಯಿ ಒದಗದು ಬರಡು ಪಡೆದು ಖಾತಾ ಮುಖಾಂತರವಾದ ಭಾಸ್ಕರ್ ಸುವರ್ಣ ಇನ್ನಿತ ಬೈದಶ್ರೀ ವಾರ್ಷಿಕ ಪ್ರಶಸ್ತಿ ಈ ಕಾರ್ಯಕ್ರಮ ನಮ್ಮ 2 ವರ್ಷಗಳ ಮಕ್ಕಳ ಕರಿನ ಕೋವಿಡ್ ಟೈಮ್ ಉನ್ನತ ಬೆಳಕೊಂಡು ಅಂತೂ ಈ ಕಾರ್ಯಕ್ರಮ ನಮ್ಮ ನಿರಂತರವಾದ ಈ ಬೈದಶ್ರೀ ಆವಕೊಂಡು ಮುಂದಿಗೆ ಮಾತಾಡಲು ವಿಷಯ ಈ ಕಾರ್ಯಕ್ರಮ ನಡೆದವರೆಗೂ ಇಂಥ ಸಭ್ಯತ ಗುರುಕರ್ಮ ಯೋಜನೆ ನಮ್ಮ ಪ್ರತಿಷ್ಠಾನದ ಗುರುಕಾರರು ದಾಮೋದರ ಕರ್ಮ అంటే వినేదని బతుకు అంటే పాత్ర పడుతుంది నాకు సహాయ సూచన కొడిన సుధాకర్ పూజారు పాంగాలు గుడ్డగారు భాస్కరణ గిన్ని ముగిదారు అంటే పాత్ర పడుతుంది నాకు సలహೆ కొడిన అత్యుత్ కలవాడి వేరే ಕೆಲವೊಂದು ಸನ್ಮಾನಕ್ಕೆ ಇರ್ತದೆ ಈ ಸನ್ಮಾನ ನಮಗೆ ಇನ್ನು ಅಧ್ಯಕ್ಷತೆ ಆಮೇಲೆ ಭಿನ್ನರಾಗಿ ಎಷ್ಟೇ ಪಾತ್ರ ಮಾಡ್ತದೆ ಬೈದಶ್ರೀ ವಾರ್ಷಿಕ ಪ್ರಶಸ್ತಿ ಕೊಟ್ಟು ಮಾತ್ರ ಈಗ ಖುಷಿ ಮಾಡಿದ್ರು ಅರೆಗೆ ಬೈದಶ್ರೀ ಪ್ರಶಸ್ತಿಗೆ ಗಮ್ಯ ಈ ಸಭ್ಯತಾ ಒಂದು ಕೇಂದ್ರದಿಂದ ರಾಗಣ ಆಯ್ತು ಅಂದರೆ ನಮ್ಮ ಅಪ್ಪು ಮಡಿವಾಳ ದೇವೇದಿ ಹೋಟೆಲ್ ಮುಟ್ಟ ಪಾಡ್ಪಾದು ನನಗೆ ಮಾತ್ರ ಒಂದು ದೇವೇದಿನ ದರ್ಶನ ಮಂಪೈನ ಹರೀಶ್ ಅಂಚನೆ ಅಲ್ಲಿನ ಚಿತ್ರ ಮುಟ್ಪೈನ ಶೈಲೇಶ್ ಅಂದರೆ ಸಂಬಂಧಪಟ್ಟಿನ ಮಾತುಗಳಿಗೆ ನಾನು ಉಡಲಿಂಗ ಸಂದರ್ಭ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿನ ಮಾತಾ ಪೂಜೆಯಿಂದ ಎರಡರಿಂದ ಹಿರಿಯರಿಗೆ ಮಾತಾಡಿಲ್ಲ ನಾನು ಉಡಲಿಂಗ ಸಂದರ್ಭ ಮುಂದೆ ಈ ಕಾರ್ಯಕ್ರಮ ಕೊಡು ಮತ್ತು ನಿರೂಪಣೆ ಮಾಡ್ತಿನ ಮಹೇಶ್ ಇರೋದಾಗಿ ಬೆಳಂಬಡಿ ಮೊದಲೇ ಮಾತಾಡಿಲ್ಲ ನಾನು ಈ ಉಡಲಿಂಗ ಸಂದರ್ಭ